ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಕೆನರಾ ಬ್ಯಾಂಕ್ ರಿಟೇಲ್ ಮೇಳ 2022. ಇದಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಒಂದಷ್ಟು ಸಮಾಜಮುಖಿ ಸಮಾಜಪರ ಧೋರಣೆಗಳನ್ನು ಇಟ್ಟುಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಅದ್ಭುತವಾದಂತಹ ಒಂದು ವಾಣಿಜ್ಯ ಸಂಸ್ಥೆ ಕೆನರಾ ಬ್ಯಾಂಕ್. ಇಂದಿಗೆ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿರುವಂಥ ಅನೇಕ ಬ್ಯಾಂಕ್ಗಳು ಬೇರೆ ಬ್ಯಾಂಕ್ ಜೊತೆ ವಿಲೀನ ಆದರೂ ನಮಗೆ ಹೇಳಿಕೊಳ್ಳೋದಕ್ಕೆ ಕೆನರಾ ಬ್ಯಾಂಕ್ ಇದೆ. ಅದೇ ನಮ್ಮ ಹೆಮ್ಮೆಯ ಪ್ರತೀಕ. ಅವರು ಆಯೋಜಿಸಿರುವಂತಹ ರಿಟೇಲ್ ಮೇಳ ಏನಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇವತ್ತು ಬ್ಯಾಂಕ್ನ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಮೊದಲಾಗಿ ಲೀನಾ ಪಿಂಟೋ DGM ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದಿ ಶೋ ಮೇಡಮ್. ಭಾನುಮತಿಯವರು ಡಿವಿಷನಲ್ ಮ್ಯಾನೇಜರ್ REH ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಜೊತೆಗೆ ಮ್ಯಾನೇಜರ್ ಆಗಿರುವಂಥ ಅರ್ಚನಾ ಮೇಡಮ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಮೇಡಮ್, ಡೈರೆಕ್ಟ್ ಕ್ವಶನ್ ಲೀನಾ ಪಿಂಟೋ ಅವರಿಗೆ. ಲೀನಾ ಪಿಂಟೋ ಮೇಡಮ್, ನೀವು DGM ಆಗಿದ್ದೀರಿ. ಈ ಒಂದು ರಿಟೇಲ್ ಮೇಳ ಏನಿದೆ, ರಿಟೇಲ್ ಎಕ್ಸ್ಪೋ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಎಲ್ಲ ಸ್ಪಂದನ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಐ ಆಮ್ ಲೀನಾ ಪಿಂಟೋ, Canara Bank Udupi Regional Manager. We are having an Expo, Canara Retail Expo 2022, this Saturday, that is tomorrow and day after tomorrow, at our MGM grounds, Kunjubettu, Udupi. We invite you all viewers to come and attend this expo. There are famous car dealers and builders who will attend this expo. You come, anybody who is interested in buying a house, anybody interested in buying a car, you can come and see. There are 11 four-wheeler car dealers, 3 two-wheelers and 8 builders who will display their products. You can come, have a look and choose your home or choose your car. There is even a gift, surprise gift for lucky winner draw is there. You can win that lucky draw and you can get a gift for yourself. So all viewers of Spandana, please come and visit the expo. We have to make it a grand one and you can choose your house or your car. And please come and make it a grand success. Thank you. ಆತ್ಮೀಯ ವೀಕ್ಷಕರೇ, ಕೆನರಾ ರಿಟೇಲ್ ಮೇಳ 2022 ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರ್ಕೊಂಡಿದ್ದಾರೆ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಆಗಿರುವಂಥ ರಾಮನಾಯ್ಕ ಅವರು. ಅವರನ್ನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಿದ್ದೇನೆ. ನಮಸ್ತೆ ಸರ್. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ನಮಗೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದಂಥ ಅಥವಾ ಕರಾವಳಿಯಲ್ಲಿ ಹುಟ್ಟಿದಂತಹ ಬ್ಯಾಂಕ್ಗಳಲ್ಲಿ ಉಳಿದುಕೊಂಡಿರುವಂಥದ್ದು ಒಂದು ನಮಗೆ ಹೆಮ್ಮೆ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕ್. ಇದೀಗ ಹೌದು, ಅಮ್ಮೆಂಬಳದಲ್ಲಿ ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡು ಆರಂಭವಾಗಿದ್ದು ಇದೀಗ ಎಲ್ಲ ಬ್ಯಾಂಕ್ಗಳು ಒಂದಷ್ಟು ವಿಲೀನತೆ ಜೊತೆ ಸೇರ್ಕೊಂಡ್ರು ಕೂಡ ನಮ್ಮ ಬ್ಯಾಂಕ್ ನಮ್ಗೆ ಹೇಳ್ಕೊಳ್ಳೋದಕ್ಕೊಂದಿದೆ ಅಂತ. ಖಂಡಿತ ಸರ್, ಒಂದಷ್ಟು ಮಾಹಿತಿ ನನಗೆ ಬೇಕಿತ್ತು ಸರ್. ಹೌದು, ಬ್ಯಾಂಕ್ಗಳ ತವರೂರು ಅಂತ ಹೇಳ್ಬೋದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ. 4 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇಲ್ಲಿಂದಲೇ ಹುಟ್ಟಿಕೊಂಡಿರುವಂಥದ್ದು. ಅದು ವಿಜಯ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಕೆನರಾ ಮತ್ತು ಸಿಂಡಿಕೇಟ್, ಇವಾಗ ಮತ್ತು ಒಂದು ಪ್ರೈವೇಟ್ ಸೆಕ್ಟರ್ ಅಂತ ಕರ್ನಾಟಕ ಬ್ಯಾಂಕ್. ಅದರಲ್ಲಿ ಈಗ ಆಲ್ರೆಡಿ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಆಗಿದೆ, ಹಾಗೂ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆಗಿದೆ. ಈಗ ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಅಂದರೆ ಈಗ ದಕ್ಷಿಣ ಕನ್ನಡ ಅಂತ ಹೇಳುವಂಥ ಅಥವಾ ಉಡುಪಿಯಲ್ಲಿ ಅಂತ ಹೇಳಿದ್ರೆ ಉಡುಪಿ ದಕ್ಷಿಣ ಕನ್ನಡ ಒಟ್ಟಾಗಿ ನಮಗೆ ಕೆನರಾ ಬ್ಯಾಂಕ್ ಮಾತ್ರ 4 ಬ್ಯಾಂಕಲ್ಲಿ ಒಂದು ಉಳ್ಕೊಂಡಿರುವಂಥದ್ದು. ಉಳಿದ 3 ಬ್ಯಾಂಕ್ಗಳು ಆಲ್ರೆಡಿ ಬೇರೆ ಬ್ಯಾಂಕ್ಗಳೊಟ್ಟಿಗೆ ಮರ್ಜ್ ಆಗಿದೆ. ಸರ್, ಈಗ ಎಕ್ಸ್ಪೋ ಏನಿದೆ ನಿಮ್ಮದು? ಹೌದು, ಅದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2 ವರ್ಷಗಳಿಂದ 2 ಅಲ್ಲ 3 ವರ್ಷಗಳ ಈ ಒಂದು ಕೋವಿಡ್ಗಳ ನಂತರ ಈಗ ಅಂದರೆ ನಮ್ಮ ಮಾರ್ಕೆಟು ಚೆನ್ನಾಗಿ ಚೇತರಿಕೆ ಕಾಣ್ತಾ ಉಂಟು. ಒಳ್ಳೆಯ ಕ್ರೆಡಿಟ್ ಡಿಸ್ಪೋಸ್ ಆಗ್ತಾ ಉಂಟು, ಒಳ್ಳೆ ಡಿಮಾಂಡ್ ಬರ್ತಾ ಉಂಟು. ಈ ನಿಟ್ಟಿನಲ್ಲಿ ನಾವು ಅಂದ್ಕೊಂಡಿವಿ, ಒಂದು ಈ ಥರ ರಿಟೇಲ್ ಎಕ್ಸ್ಪೋ ಯಾಕೆ ಮಾಡಬಾರದು ಅಂತೇಳಿ. ಇದಕ್ಕಿಂತ ಮೊದಲು ಕೂಡ ಒಂದು 4 ವರ್ಷಗಳ ಹಿಂದೆ ಕೂಡ ನಾವು ಇದೇ ರೀತಿಯಾದ ಒಂದು ರಿಟೇಲ್ ಎಕ್ಸ್ಪೋಗಳನ್ನು ಮಾಡಿ ಒಳ್ಳೆಯ ಒಂದು ಜನರಿಂದ ಸ್ಪಂದನೆ ಸಿಕ್ಕಿತ್ತು. ಅದೇ ರೀತಿ ಈ ವರ್ಷ ಕೂಡ 10 ಮತ್ತು 11ರಂದು ಒಂದು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಉಡುಪಿ MGM ಗ್ರೌಂಡಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 12 ವೆಹಿಕಲ್ ಡೀಲರ್ಗಳು ಹಾಗೂ ಒಂದು 8 ಬಿಲ್ಡರ್ಸ್ ಕೂಡ ಒಂದೇ ಸೂರಿನಲ್ಲಿ ಅಂದರೆ ಈ ಒಂದು ರಿಟೇಲ್ ಎಕ್ಸ್ಪೋವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಭಾನುಮತಿ ಮೇಡಮ್, ಈಗ ಯಾವ ಥರದ ಸೌಲಭ್ಯಗಳನ್ನು ಈಗ ಅಲ್ಲಿ ನೀವು ರಿಟೇಲ್ ಎಕ್ಸ್ಪೋದಲ್ಲಿ ಕೊಡ್ತಾ ಇದ್ದೀರಾ? ಯಾವ ಥರ ಲೋನ್ಗಳಂದ್ರೆ ಯಾವ ಥರ? ಹಾಂ ಸರ್, ಮೊದಲನೇದಾಗಿ ಎಲ್ಲ ಸ್ಪಂದನ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.
ಈ ಸರ್ ಹೇಳಿದಾಗೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಈ ರಿಟೇಲ್ ಮೇಳವನ್ನು ಆಯೋಜಿಸಿದ್ದೇವೆ. ಈ 2 ದಿನದಲ್ಲಿ ನಾವು ಎಲ್ಲ ಬಿಲ್ಡರ್ಸ್ಗಳು ಮತ್ತು ಈ ವೆಹಿಕಲ್ ಡೀಲರ್ಸ್ಗಳ ಸ್ಟಾಲ್ಸ್ ಇರುತ್ತೆ. ಎಲ್ಲ ಬಿಲ್ಡರ್ಸು ಮತ್ತು ಸ್ಟಾಲು ವೆಹಿಕಲ್ ಡೀಲರ್ಸು ಒಟ್ಟಿಗೆ ಇರೋದರಿಂದ ಪ್ರೇಕ್ಷಕರು ಒಂದೇ ಸಲ ಅವರು ಭೇಟಿಯಾದಾಗ ಎಲ್ಲ ಮಾಹಿತಿಯನ್ನು ಒಂದೇ ಸೂರಿನಡಿ ಅವರು ಪಡೆದುಕೊಳ್ಳಬಹುದು. ಓಕೆ, ಆ ಅಡ್ವಾಂಟೇಜನ್ನು ನಾವು ನಮ್ಮ ಯಾರು ಸ್ಟಾಲಿಗೆ ವಿಸಿಟ್ ಮಾಡ್ತಾರೆ ಎಲ್ಲ ಗ್ರಾಹಕರಿಗೂ ಅದು ಸಿಗುತ್ತೆ. ಅದರಲ್ಲಿ ನಮ್ಮದು ಒಂದು ರಿಟೇಲ್ ಅಸೆಟ್ ಹಬ್ ಅಂತ ನಮ್ಮ ಉಡುಪಿ ನಮ್ಮ ರೀಜನಲ್ ಆಫೀಸಲ್ಲಿ ಹೌಸಿಂಗ್ ಲೋನ್ ಮತ್ತು ಕಾರ್ ಲೋನ್ ಮತ್ತು ಎಜುಕೇಷನ್ ಲೋನ್ ಮತ್ತು ಅವರ ಪರ್ಸನಲ್ ಲೋನ್ಸ್ ಈ ಥರ ಲೋನ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಆ ಒಂದು ಯೂನಿಟ್ ನಮ್ಮ ಸ್ಪಾಟ್ ಸ್ಯಾಂಕ್ಷನ್ ಅಂತ ಏನು ಹೇಳ್ತೇವೆ, ತಕ್ಷಣ ಅವರಿಗೆ ಸಾಲದ ಮಂಜೂರಾತಿ ಪತ್ರ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಅಂತ, ಆ ಇನ್ ಪ್ರಿನ್ಸಿಪಲ್ ಲೋನ್ ಸ್ಯಾಂಕ್ಷನ್ ಅನ್ನ ನಾವು ಕೊಡಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ನಮ್ಮದೇ ಒಂದು ಸ್ಟಾಲ್ ಅನ್ನ ನಾವು ಹಾಕ್ತಾ ಇದ್ದೇವೆ. ಅಲ್ಲ, ನೀವು ಆನ್ ದಿ ಸ್ಪಾಟ್ ಕೊಡೋದಕ್ಕೆ ಹೇಗೆ ಸಾಧ್ಯಕ್ಕೆ? ಯಾಕಂದ್ರೆ ನಮಗೊಂದಿರುತ್ತೆ, ನಾವು ಸಾಮಾನ್ಯವಾಗಿ ನಾನು ಸಾರ್ವಜನಿಕನಾಗಿ ಹೇಳೋದಾದ್ರೆ ಒಂದು ಲೋನ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ 10-20 ಸಲ ನಾವು ಬ್ಯಾಂಕಿಗೆ ಹೋಗ್ಬೇಕು. ನೀವು ಒಂದೇ ಸಲ ಹೇಗೆ ಕೊಡ್ತೀರಿ ಅಂತ. ಅದರಲ್ಲಿ ಸರ್ ಈಗ ನಾವು ಯಾವುದೇ ತರದಲ್ಲಿ ಈಗ ತುಂಬಾ ಗ್ರಾಹಕರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾರ್ದು ಸಿಬಿಲ್ ಚೆನ್ನಾಗಿರುತ್ತೆ, ಅವರದ್ದು ಸ್ಕೋರ್ ಚೆನ್ನಾಗಿರುತ್ತೆ, ಯಾವುದೇ ಅವರ ಹತ್ರ ಲೋನ್ನಲ್ಲಿ ಓವರ್ ಡ್ಯೂ ಇರೋದಿಲ್ಲ ಅಂತ ಗ್ರಾಹಕರಿಗೆ ಅವರದ್ದು ನಾವು ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ಹೇಳ್ತಾ ಇದ್ದೇವೆ, ಅವರದ್ದು ಪ್ಯಾನ್ ಕಾರ್ಡ್ ಮತ್ತೆ ಅವರು ಆಧಾರ್ ಕಾರ್ಡ್ ಅನ್ನ ಅವರು ಬರುವಾಗ ಜೊತೆಯಾಗಿ ತಗೊಂಡು ಬಂದ್ರೆ, ಅವರು ಸ್ಯಾಲರಿಡ್ ಇದ್ರೆ ಅವರದೊಂದು ಸ್ಯಾಲರಿ ಸ್ಲಿಪ್, ಯಾವ ಅಕೌಂಟ್ ಅಲ್ಲಿ ಕ್ರೆಡಿಟ್ ಇರುತ್ತೆ ಅದೊಂದು ಡೀಟೇಲ್ಸ್, ಅಕಸ್ಮಾತ್ ಆಗಿ ಅವರು ಬಿಸ್ನೆಸ್ ಮೆನ್ ಅಂತ ಇದ್ರೆ ಅದರಲ್ಲಿ ಅವರದೊಂದು ಐ ಟಿ ರಿಟರ್ನ್ಸ್ ಮತ್ತೆ ಅದರ ಜೊತೆಗೆ ಅವರು KYC ಈವನ್ ಸಾಫ್ಟ್ ಕಾಪಿ ಆಗಿರ್ಬೋದು, ಹಾರ್ಡ್ ಕಾಪಿ ಆಗಿರ್ಬೋದು, ಯಾವುದೇ ಒಂದು ಡೀಟೇಲ್ಸ್ ಅನ್ನ ಅವರ ಜೊತೆ ಬರುವಾಗ ಅವರು ತಗೊಂಡ್ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅವರ ಸ್ಕೋರ್ ಅನ್ನ ನೋಡಿ ಎಲಿಜಿಬಿಲಿಟಿ ಸರಿ ಇದೆಯಾ ನೋಡಿಬಿಟ್ಟು ಅವರಿಗೆ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸರ್. ರಾಮನಾಯ್ಕ್ ಸರ್, ಎಸ್ ಸರ್, ನನಗೊಂದು ಸಾಮಾನ್ಯ ಪ್ರಜೆಯಾಗಿ ನನಗೊಂದು ಕ್ವಶನ್ ಹೇಳಿ ಸರ್. ಒಂದನೇದು ಬಡ್ಡಿ ದರ ಜಾಸ್ತಿ ಆಗ್ತದೆ ಅಂತ ಅನ್ನೋದು ಲೋಕಲಲ್ಲಿ ಅಂದರೆ ಏನು ಒಂದು ಆತಂಕ ಇರುತ್ತೆ, ಯಾಕಂದ್ರೆ ಮೊನ್ನೆ ತಾನೇ ಈಗ ಜಾಸ್ತಿ ಆಗುತ್ತೆ ಅಂತ ಒಂದು ಸುದ್ದಿ ಬಂದಿದೆ. ಹೌದು, ಎಲ್ಲ ಮೆಟೀರಿಯಲ್ಸ್ ಇದು ರೇಟ್ ಹೈಕ್ ಆಗಿದೆ. ಹೌದು. ಈಗ ನಿಮ್ಮ ಈ ಎಕ್ಸ್ಪೋ ಮೂಲಕ ಜನಸಾಮಾನ್ಯ ಒಬ್ಬ ಮನೆ ಕಟ್ಟಬೇಕಂತಂದ್ರೆ ಹೇಗೆ ಅನುಕೂಲ ಆಗುತ್ತೆ ಸರ್? ಈಗ ನಮ್ಮ ಭಾನುಮತಿ ಅವರು ಹೇಳಿದ ಹಾಗೆ ಯಾರಿಗಾದರೂ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಲ್ಲಿ ಸುಮಾರು 12 ಬಿಲ್ಡರ್ಸ್ ಒಂದೇ ಕಡೆ ಇದ್ದಾರೆ. ಅವರು ಬೇರೆ ಬೇರೆ ತಮ್ಮ ಚಾಯ್ಸನ್ನು ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಲ್ಲದೆ ಒಂದು ವೇಳೆ ಅವರು ಅವರ ಸ್ವಂತ ನಿವೇಶನದಲ್ಲಿ ಸ್ವಂತ ಸೈಟಲ್ಲಿ ಮನೆ ಕಟ್ಟಬೇಕಿದ್ರೆ ಅಲ್ಲಿ ಅವರು ನಮ್ಮ ಬ್ಯಾಂಕ್ ಅಫಿಷಿಯಲ್ಸ್ ಇರ್ತಾರೆ, ಇವರು ನಮ್ಮ RH ಹೆಡ್ ಇರ್ತಾರೆ, ಅಲ್ಲಿ ಬಂದು ಅವರ ತಮ್ಮ ಕಾಗದ ಅಥವಾ ಇನ್ನು ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟರೆ ನಾವು ಅಲ್ಲಿ ಅತ್ಯಂತ ವೇಗವಾಗಿ ಇಮಿಡಿಯೇಟ್ಲಿ ನಾವು ಅದನ್ನು ಅಸೆಸ್ ಮಾಡಿ ಒಂದು ಕಡಿಮೆ ಪಕ್ಷ ಮನೆ ಕಟ್ಟುವುದು ಅಂತ ಹೇಳಿದ್ರೆ ಒಂದು 4-5 ದಿನದೊಳಗೆ ಅದನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ತಾವು ಹೇಳಿದ್ರಿ ಈಗ ಸ್ವಲ್ಪ ಇದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂತೇಳಿ. ಇದೆಲ್ಲ ನಮ್ಮ ಭಾರತ ಅಂತಲ್ಲ, ಎಲ್ಲ ಪ್ರಪಂಚದ ಆದ್ಯಂತ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಇದು ಟೆಂಪರರಿ, ಖಂಡಿತ ಇದು ಮುಂದಕ್ಕೆ ಇರಲ್ಲ. ಸ್ವಲ್ಪ ಈಗ ಜಾಸ್ತಿ ಆಗಿದೆ, ಮೊನ್ನೆ ತಾನೇ ಕೂಡ ರಿಪೋ ರೇಟ್ ಜಾಸ್ತಿ ಮಾಡಿದ್ದಾರೆ, ಬಟ್ ಅದು ಟೆಂಪರರಿ ಅಂತ ಹೇಳ್ಬೋದು. ಖಂಡಿತ ಈ ರೇಟ್ ಆಫ್ ಇಂಟ್ರೆಸ್ಟು ನಿಧಾನ ಗತಿಯಲ್ಲಿ ಮತ್ತೆ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂತೇಳಿ ಖಂಡಿತ ಅದಕ್ಕೆ ನಮ್ಮ ಗ್ರಾಹಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬನಿಗಿರೋ ಆತಂಕ ಅದೇ ಇರುತ್ತೆ ಸರ್, ಯಾಕಂದ್ರೆ ಒಂದು ಫಿಕ್ಸ್ಡ್ ಸ್ಯಾಲರಿ ಬರ್ತಾ ಇರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಬೇರೆ ಅಧಿಕಾರಿಗಳಿಗೆ ಗಮನಿಸಿದ್ರೆ ಜನಸಾಮಾನ್ಯರ ಸಂಬಳ ಅಂದ್ರೆ ಬೇರೆಯವರಿಗೆ ಹೈಕ್ ಆದಂಗೆ ವರ್ಷ ಜಾಸ್ತಿ ಆಗೋದು ಇಲ್ಲ. ಆ ರೇಷಿಯೋಗಳನ್ನು ಕಂಪೇರ್ ಮಾಡಿದ್ರೆ ಬೇರೆಯವರಿಗಿಂತ ಜನಸಾಮಾನ್ಯನ ಮಧ್ಯಮ ವರ್ಗದ ಒಂದು ಯಾವತ್ತೂ ಕಡಿಮೆನೇ ಇರುತ್ತೆ. ಸೊ ಅವನಿಗೇನು ಭಯ ಆಗುತ್ತೆ ಅಂದ್ರೆ ಮತ್ತೆ ರೇಟ್ ಜಾಸ್ತಿ ಆದ್ರೆ ಅವನಿಗೆ ಏನ್ ಹೇಳ್ತಾರೆ, ಮನೆಯಲ್ಲಿರೋ ಜನ ಅಷ್ಟೇ, ಬರೋ ತಿಂಡಿನ ಅಷ್ಟೇ, ಆದ್ರೆ ಏನಾಗುತ್ತೆ ರೇಟ್ ಜಾಸ್ತಿ ಆದಾಗ ತಿಂಡಿ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ. ಹೌದೌದು. ಇದಕ್ಕೆ ನಮಗೆ 30 ಅಂದ್ರೆ ನಮ್ಮ ಹೌಸಿಂಗ್ ಲೋನಿಗೆ 30 ವರ್ಷದ ಅವರಿಗೆ ರಿಪೇಮೆಂಟ್ ಪೀರಿಯಡ್ ಅನ್ನ ಕೊಡ್ತೀವಿ. ಹೌದು. ಮತ್ತೆ ಅದರಲ್ಲಿ ಗೆಸ್ಟೇಷನ್ ಪೀರಿಯಡ್ ಕೂಡ ಕೊಡ್ತೀವಿ. ಅಂದ್ರೆ ಮನೆ ಕಟ್ಟಲಿಕ್ಕೆ 12 ತಿಂಗಳು ಅಥವಾ 18 ತಿಂಗಳ ಕಾಲ ಅವರಿಗೆ ಟೈಮ್ ಕೂಡ ಕೊಡ್ತೀವಿ ಕಟ್ಟಲಿಕ್ಕೆ, ರಿಪೇಮೆಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಈಗ ಹೊಸ ರೀತಿಯಾಗಿ ಅಂದ್ರೆ ಈ ಹಿಂದಿನ ಮನೆ ಸಾಲಕ್ಕೂ ಈಗಿನ ಮನೆ ಸಾಲಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ಈಗ ಅಂದ್ರೆ ಹೊಸ ಏನಾದ್ರೂ ಆ ಯೋಜನೆಗಳಾಗುತ್ತಾ? ಅಂದ್ರೆ ನಿಮ್ಗೆ ಮನೆಯನ್ನ ರಿನೋವೇಷನ್ ಮಾಡೋದಿರ್ಬೋದು, ಅಥವಾ ಮನೆಯಲ್ಲಿ ಮತ್ತೆ ನೀವು ಎಕ್ಸ್ಟ್ರಾ ಒಂದು ಫ್ಲೋರ್ ತಗೋಬೇಕು ಅಂತಿದ್ರೆ ಅಂಥದಕ್ಕೆ ನಿಮಗೆ ಏನಾದ್ರೂ ಅನುಕೂಲ ಆಗುತ್ತಾ ಈ ಎಕ್ಸ್ಪೋ ಮೂಲಕ ಅಂತ ಕೇಳಿ?
ಖಂಡಿತ. ಒಂದು ವೇಳೆ ಒಬ್ಬನ ಅಂದರೆ ಅವರಿಗೆ ಒಂದು ಫಸ್ಟ್ ಫ್ಲೋರ್ ಕಟ್ಟಿರ್ತಾರೆ, ಅವರಿಗೆ ಸೆಕೆಂಡ್ ಫ್ಲೋರ್ ಕಟ್ಟೋದಿದ್ರೆ ಅದಕ್ಕೂ ಕೂಡ ನಾವು ಸಾಲವನ್ನು ಇಮಿಡಿಯೇಟ್ ಅಲ್ಲೇ ಕೊಟ್ಬಿಡ್ತೀವಿ. ಒಂದು ವೇಳೆ ಎಕ್ಸಿಸ್ಟಿಂಗ್ ಲೋನ್ ಇದ್ದರೂ ಕೂಡ ಅವರ ಇನ್ಕಮನ್ನು ಕ್ಯಾಲ್ಕುಲೇಟ್ ನೋಡಿಕೊಂಡು ಅವರಿಗೆ ಸೆಕೆಂಡ್ ಇನ್ನೊಂದು ಹೌಸಿಂಗ್ ಲೋನು ಕೂಡ ನಾವು ಕೊಡುವಂಥ ಒಂದು ಪ್ರೊವಿಷನ್ ಇದೆ. ಓಕೆ ಅರ್ಚನಾ ಮೇಡಮ್, ಶಾಖಾ ಪ್ರಬಂಧಕರಾಗಿದ್ದೀರಿ. ಈಗ ನೀವೊಂದು ಎಕ್ಸ್ಪೋನ ಆಯೋಜನೆ ಮಾಡಬೇಕಾದ್ರೆ ಈ ಎಕ್ಸ್ಪೋ ಸಕ್ಸಸ್ನಿಂದ ಬಲ ಕೊಡೋದೇ ಯಾರೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಬಿಲ್ಡರ್ಸ್ ಆರ್ ಬೇರೆಯವರು. ನಿಮ್ಮದು ಹೇಗೆ, ಯಾರೆಲ್ಲ ನಿಮಗೆ ಕೈ ಜೋಡಿಸ್ತಾ ಇದ್ದಾರೆ? ಸರ್, ಮುಖ್ಯವಾಗಿ ನಾವು 2016 ಪ್ರಪ್ರಥಮ ಬಾರಿಗೆ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಆಟೋ ಎಕ್ಸ್ಪೋವನ್ನು ಮಾಡಿದ್ವಿ. ಅದರ ಸಕ್ಸಸ್ನ ನಂತರ ನಾವು 2017, 18, 19 ಕೂಡ ಆಟೋ ಎಕ್ಸ್ಪೋವನ್ನು ಮಾಡಿದ್ವಿ. ಸೊ ಕೋವಿಡ್ ಪೆಂಡಮಿಕ್ ಇಂದ ಆಗಿರ್ಬೋದು ಅಥವಾ ಬ್ಯಾಂಕ್ ಮರ್ಜರಿಂದ ಆಗಿರ್ಬೋದು ಕಳೆದ 2 ವರ್ಷದಿಂದ ನಾವು ಮಾಡಿರಲಿಲ್ಲ. ಬಟ್ ಈ ಸಾರಿ ನಾವು ಹೊಸ ವರ್ಷದ ಪ್ರಯುಕ್ತ ಈವನ್ ಇದನ್ನು ರೀಟೇಲ್ ಮೇಳ ಅಂತ ಮಾಡ್ತಾ ಇದ್ದೀವಿ. ವೆಹಿಕಲ್ಗಳ ಜೊತೆ ಈವನ್ ಬಿಲ್ಡರ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಿಲ್ಡರ್ಸ್ಗಳಿಂದ ಆಗಿರ್ಬೋದು ನಮಗೆ ಅತ್ಯಂತ ಒಳ್ಳೆಯ ಸ್ಪಂದನ ಸಿಕ್ಕಿದೆ. ಎಲ್ಲರೂ ನಾವು ಹೋದಾಗ ಎಲ್ಲರೂ ಸಹ ಕೈ ಜೋಡಿಸಿ ಓಕೆ ಈ ಸರಿ ಮಾಡುವ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜೊತೆ ಈಗ ವೆಹಿಕಲ್ ಡೀಲರ್ಸ್ ಆದಂಥ BMW, ಹುಂಡೈ, ಹೋಂಡಾ, ರೆನೋ, ಟೊಯೋಟಾ, ಮಾರುತಿ, ನೆಕ್ಸಾ, MG, ಕಿಯಾ, ಹಾಗೆ ಟಾಟಾ ಮೋಟರ್ಸ್, ಸ್ಕೋಡಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 2 ವೀಲರ್ಗಳಾದಂಥ ರಾಯಲ್ ಎನ್ಫೀಲ್ಡ್, ಏತರ್ ಮತ್ತು TVS ಮೋಟರ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ವೆಹಿಕಲ್ ಡೀಲರ್ಸ್. ಹಾಗೆ ಹೌಸಿಂಗ್ ಇಂದ ಬಿಲ್ಡರ್ಸ್ ಕಡೆಯಿಂದ ಸಾಯಿರಾದ ಡೆವಲಪರ್ಸ್ ಆಗಿರ್ಬೋದು, ಭಾರತ್ ಇನ್ಫ್ರಾಟೆಕ್ ಆಗಿರ್ಬೋದು, V4 ಡೆವಲಪರ್ಸ್, ಭವಾನಿ ರೆಸಿಡೆನ್ಸಿ, ಶೆಟ್ಟಿ ಬೌರ ಎಂಟರ್ಪ್ರೈಸಸ್, ಅರ್ಚನಾ, ಕೇನ್ ಪ್ರಾಪರ್ಟೀಸ್, ಹಾಗೆ ಗ್ರಾಸ್ ಲ್ಯಾಂಡ್ ಡೆವಲಪರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಈಗ ನೀವೇ ಹೇಳಿದಾಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಕಸ್ಟಮರ್ಸ್ ಅಥವಾ ಗ್ರಾಹಕರಿಗೆ ಬ್ಯಾಂಕಿಗೆ ಪದೇ ಪದೇ ಹೋಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಇಬ್ಬರು ವರ್ಕಿಂಗ್ ಇರ್ತಾರೆ ಫ್ಯಾಮಿಲಿಯಲ್ಲಿ, ಆಗ ಅವರು ರಜೆ ತೆಗೆದು ಬ್ಯಾಂಕಿಗೆ ಹೋಗಬೇಕಾಗತ್ತೆ. ಹಾಗೆ ಅವರಿಗೆ ಗೊತ್ತಿರೋದಿಲ್ಲ ನಮಗೆ ಯಾವ ವೆಹಿಕಲ್ ನಮ್ಮ ಬಜೆಟಲ್ಲಿ ಬರುತ್ತೆ, ನಮಗೆ ಎಷ್ಟು ಲೋನ್ ಸಿಕ್ಕುತ್ತೆ, ಆ ಥರದ್ದು ಕನ್ಫ್ಯೂಷನ್ ಇರುತ್ತೆ. ಸೊ ಅವರು ಒಂದು ಕೊಟೇಶನ್ ತೊಗೊಂಡು ಬರ್ತಾರೆ, ಅವರು ಬ್ಯಾಂಕಿಗೆ ಬಂದಾಗ ನಾವು ಹೇಳ್ತೇವೆ ನಿಮಗೆ ಇಷ್ಟು ಎಲಿಜಿಬಿಲಿಟಿ ಇಲ್ಲ ಅಂತ. ಸೊ ಈ ಎಕ್ಸ್ಪೋದಲ್ಲಿ ಬರೋದ್ರಿಂದ ಬ್ಯಾಂಕ್ ಅವರು ಇರ್ತಾರೆ, ಹಾಗೆ ಡೀಲರ್ಸ್ಗಳು ಕೂಡ ಇರ್ತಾರೆ, ಅವರಿಗೆ ಎಲ್ಲ ಆಪ್ಷನ್ ಇರುತ್ತೆ. ನಿಮಗೆ ಗಾಡಿ ಶೋರೂಮು, ಬ್ಯಾಂಕು ಎರಡು ಒಟ್ಟೊಟ್ಟಿಗೆ ಇರುತ್ತೆ ಅಲ್ಲಿ. ಕರೆಕ್ಟ್. ನೀವು ಅಲ್ಲಿ ಹೋಗೋ ನಿಮ್ದು ಏನು ಡಿಸ್ಟೆನ್ಸ್ ಇದೆ ಅದು ತುಂಬಾ ಕಮ್ಮಿ ಆಗುತ್ತೆ, ತುಂಬಾ ಕಡಿಮೆ ಆಗುತ್ತೆ, ದಿನ ಕಮ್ಮಿ ಆಗುತ್ತೆ. ಕರೆಕ್ಟ್. ಹಾಗೆ ಅವರಿಗೆ ಈಗ ಒಂದು ವೆಹಿಕಲ್ ಅವರ ಬಜೆಟಿಗೆ ಬಂದಿಲ್ಲ ಅಂದ್ರೆ ನಾವು ಅವರಿಗೆ ಹೇಳ್ತೇವೆ ನಿಮ್ಮ ಇನ್ಕಮ್ ಪ್ರಕಾರ ನಿಮ್ಗೆ ಇಷ್ಟು ಎಲಿಜಿಬಿಲಿಟಿ ಇದೆ. ಅಂದ್ರೆ ನೀವು MGM ಗ್ರೌಂಡ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ರಾಯಲ್ ಎನ್ಫೀಲ್ಡ್ ಆಗಲ್ಲ, ನೀವು ಸೀದಾ TVS ಹೋಗಿ, TVS ಆಗಲ್ಲ ಈ ಕಡೆ ಹೋಗಿ, ಅದೆಲ್ಲ ನೀವು ಅಲ್ಲೇ ಒಂದೇ ಕಡೆಯಲ್ಲಿ ಇಟ್ಕೊಂಡು ಎಲ್ರಿಗೂ ವ್ಯವಸ್ಥೆ ಮಾಡುವಂತ ಒಂದು ಎಕ್ಸ್ಪೋ ಇದೆ ಅಂತ ಹೇಳ್ತಾರೆ. ರಾಮ್ ನಾಯ್ಕ್ ಸರ್, ಮತ್ತೆ ನಿಮ್ಮ ಬಳಿಗೆ ಬರ್ತೇನೆ. ಯಾಕಂದ್ರೆ ಒಂದು ಸಂಸ್ಥೆ ಉನ್ನತ ಹುದ್ದೆಯಲ್ಲಿ ಇದ್ದೀರಿ, ಜವಾಬ್ದಾರಿಯಲ್ಲಿ ಇದ್ದೀರಿ ಸರ್. ಈಗ ಈ ಎಕ್ಸ್ಪೋ ಮೇಳದ ಮೂಲಕ ಏನಾದರೂ ಹೊಸ ರಿಯಾಯಿತಿಗಳು ಜನರಿಗೆ ಸಿಗುವಂತ ಸಾಧ್ಯತೆಗಳಿದೆಯಾ? ಹೌದು, ಇದರಲ್ಲಿ ನಮ್ಮ ಈ ಎಕ್ಸ್ಪೋದಲ್ಲಿ ಬರುವಂಥ ಎಲ್ಲ ಗ್ರಾಹಕ ಕೂಡ ಪ್ರೊಸೆಸಿಂಗ್ ಫೀಸ್ ಇರುವುದಿಲ್ಲ. ಅದೇ ರೀತಿ ಮತ್ತು ಇಮಿಡಿಯೇಟ್ ಲೋನ್ಗಳನ್ನು ನಾವು ಕೊಡ್ತೀವಿ. ಅಂದರೆ ಅವರು ಬ್ಯಾಂಕಿಗೆ ಜಾಸ್ತಿ ಅಲೆದಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಅಲ್ಲೇ ಸ್ಪಾಟಲ್ಲೇ ಕೊಡ್ತೀವಿ. ಇನ್ನೊಂದು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈಗ ಮೇಡಮ್ ಕೂಡ ಹೇಳಿದರು, ಅರ್ಚನಾ ಹೇಳಿದರು, ಅಂದರೆ ಸ್ಯಾಟರ್ಡೆ ಸಂಡೇ ಮಾಡಿದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅವರು ತಮ್ಮ ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಬರ್ಬೋದು. ಮತ್ತು ಒಳ್ಳೆ ಫೆಸಿಲಿಟಿ, ಪಾರ್ಕಿಂಗ್ ಫೆಸಿಲಿಟಿ ಇದೆ. MGM ಗ್ರೌಂಡು ಎಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ್ಳೆಯ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಹಾಗೂ ಆರಾಮವಾಗಿ ಅವರು ಬಂದು ಅಲ್ಲಿ ಎಲ್ಲ ಇರುವಂಥ ಎಲ್ಲ ವೆಹಿಕಲ್ಗಳನ್ನು ನೋಡ್ಬೋದು, ಅಥವಾ ಎಲ್ಲ ಡೀಲರ್ಸ್ ಹತ್ರ ಮಾತಾಡ್ಬೋದು, ಎಲ್ಲ ಬ್ಯಾಂಕರ್ಸರು ಕೂಡ ಅವರಿಗೆ ಮಾತಾಡುವಂಥ ಒಂದು ಎಲ್ಲ ಸೌಕರ್ಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಓಕೆ ಭಾನುಮತಿ ಮೇಡಮ್, ಈಗ ಮತ್ತೆ ಈ ಸಾಲ ಸೌಲಭ್ಯಗಳ ವಿಚಾರವಾಗಿ ಮತ್ತೆ ಕೇಳೋದಾದರೆ, ಒಂದಷ್ಟು ವಿಚಾರಗಳನ್ನು ಏನೆಲ್ಲ ತರಬೇಕು ಅನ್ನೋದನ್ನು ಹೇಳಿದ್ರಿ. ಅದನ್ನು ಬಿಟ್ಟು ಈಗ ಒಂದು ಕಾರನ್ನ ಏನು ಎಕ್ಸ್ಚೇಂಜ್ ಮಾಡೋದಕ್ಕೆ ಅಲ್ಲೂ ಅವಕಾಶಗಳಿದೆ ಅಂತ ನನಗೆ ಖಂಡಿತ ಇದೆ ಸರ್. ಅದ್ರ ಜೊತೆಗೆ ಇವ್ರು ಯಾರು ನಿಮ್ಮ ಇವನು ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಗೆ ತಗೊಂಡಿದ್ದಾರೆ, ಅವರಿಂದ ಕೂಡ ಕೆಲವು ಗಿಫ್ಟ್ ವೋಚರ್ಸ್ ಆ ಥರದ್ದು ಏನಾದ್ರು ಇದೆಯಾ, ಅಥವಾ ಏನಾದ್ರು ಗಿಫ್ಟ್ಗಳ ಸಿಗುತ್ತಾ ಪರ್ಚೇಸ್ ಮಾಡಿದವರಿಗೆ ಅಂತ? ಯಾವ ರೀತಿ? ಯಾವ್ದಂದ್ರೆ ಈಗ ಕೆಲವು ಡೀಲರ್ಸ್ಗಳಿದ್ದಾರೆ ನಿಮ್ಮ, ಅವ್ರದ್ದು ಆಫರ್ಸ್ ಇರ್ಬೋದು, ಅದು ಕೂಡ ಇಮಿಡಿಯೇಟ್ ಆಗಿ ನಿಮ್ಮ ಕಸ್ಟಮರ್ಸ್ಗೆ ಸಿಗುತ್ತೆ ಅಲ್ವಾ ಅಂತ ಕೇಳ್ತಾರೆ. ಖಂಡಿತ. ಅಂದರೆ ನಾವು ಕೂಡ ನಮ್ಮ ಡೀಲರ್ಸಿಗೆ ಎಲ್ಲ ಹೇಳಿದ್ದೀವಿ, ವೆಹಿಕಲ್ ಡೀಲರ್ಸ್ ಇರ್ಬೋದು ಅಥವಾ ಬಿಲ್ಡರ್ಸಿಗೂ ಕೂಡ ದೇ ಹ್ಯಾವ್ ಟು ಗಿವ್ ಸಮಥಿಂಗ್, ಅಂದರೆ ಎಕ್ಸ್ಟ್ರಾ. ಕೆಲವರು ಏನಾದರೂ ಒಂದು ಗಿಫ್ಟ್, ನೀವು ಹೇಳಿದಾಗೆ ಏನಾದರೂ ಗಿಫ್ಟ್ ಇರ್ಬೋದು, ಅಥವಾ ಗಿಫ್ಟ್ ವೋಚರ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಅವರು ಏನಾದರೂ ಆ ಎಕ್ಸ್ಪೋದಲ್ಲಿ ಕೊಡಲಿಕ್ಕೆ ನಾವು ಆಲ್ರೆಡಿ ಅವರನ್ನು ರಿಕ್ವೆಸ್ಟ್ ಮಾಡಿದ್ದೀವಿ.
ಖಂಡಿತ ಅವ್ರು ಕೊಡ್ತಾರೆ ಅಂತ ಅನಿಸುತ್ತೆ. ಈಗ ಎಕ್ಸ್ಚೇಂಜ್ ಬಗ್ಗೆ ಹೇಳಿ ಮೇಡಮ್. ಎಕ್ಸ್ಚೇಂಜ್ ಅಂತ ಹೇಳುವಾಗ ಸರ್, ಈಗ 3 ವರ್ಷದಕ್ಕಿಂತ ಕಡಿಮೆಯ ವೆಹಿಕಲನ್ನು ನಾವು ಎಕ್ಸ್ಚೇಂಜ್ ಮಾಡುವಂಥ ಸೌಲಭ್ಯ ಉಂಟು. ಅದರಲ್ಲಿ ಈಗ ಅವರದ್ದು ಕೊಟೇಶನ್ ಆಗಿರ್ಬೋದು ಅಥವಾ ಅವರ ಇನ್ಕಮ್ ಆಗಿರ್ಬೋದು, ಅವರೊಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಒಂದು ವೆಹಿಕಲನ್ನು, ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲನ್ನು ತಗೊಳ್ಳುವಾಗ ವೆಹಿಕಲ್ ಡೀಲರ್ ಜೊತೆಗೆ ಮತ್ತು ಯಾರು ಪರ್ಚೇಸ್ ಮಾಡ್ತಾರೆ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಇಷ್ಟಕ್ಕೆ ನಾವು ಈ ವೆಹಿಕಲನ್ನು ಮಾರಾಟ ಮಾಡ್ತಾ ಇದ್ದೀವಿ ಅಂತ. ಆ ಬೇಸಲ್ಲಿ ನಾವು 60% ಲೋನನ್ನು ಅವರಿಗೆ ಸೆಕೆಂಡ್ ಹ್ಯಾಂಡ್ ಇದರಲ್ಲಿ ಕೊಡ್ತಾ ಇದ್ದೀವಿ ಸರ್. ಹೊಸ ವೆಹಿಕಲ್ ಆದರೆ ಅವರಿಗೆ 10% ಮಾರ್ಜಿನ್ ಸಿಗುತ್ತೆ, ಅಪ್ ಟು 10 lakhs ವರೆಗೆ. ಅಂದ್ರೆ 90% ನಾವು ಲೋನ್ ಕೊಡ್ತಾ ಇದ್ದೀವಿ. 10% ಅವರು ಕಸ್ಟಮರ್ ಕಡೆಯಿಂದ ಅವರು ಹಾಕಬೇಕು. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಂದಿವೆ, ಹೌದು, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿವೆ. ಹೌದು. ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಅನಿಸ್ತದೆ? ಯಾಕಂದ್ರೆ ನಮ್ಮ ಗವರ್ಮೆಂಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ನಾವೇನು ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಇನ್ನು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳು ಇವೆ. ಯಾಕಂದ್ರೆ ನಮ್ಮ 4 wheeler ಮತ್ತು 2 wheelerಗೆ ಹೆವಿ ವೆಹಿಕಲ್ ಅಲ್ಲ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಎಕ್ಸ್ಪೋದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸಲ ಈ ಒಂದು ಎಕ್ಸ್ಪೋದಲ್ಲಿ ಅಥರ್ ಅಂತ ಒಂದು ಕಂಪನಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಗೆ ಅಲ್ಲಿ ಅವರಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಕಾಣ್ತಾ ಇದೆ. ಖಂಡಿತ ಭವಿಷ್ಯದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ತುಂಬ ಬೇಡಿಕೆ ಇದೆ ಅಂತ ನನ್ನ ಅನಿಸಿಕೆ. ಅದು ಕೂಡ ನಾವು ಪೇಪರಲ್ಲಿ ತಾವೆಲ್ಲ ಓದ್ತಾ ಇದ್ದೀವಿ. ಎಲೆಕ್ಟ್ರಿಕ್ ವೆಹಿಕಲ್ಗೆ ಒಳ್ಳೆಯ ಒಂದು ಡಿಮಾಂಡ್ ಕಂಡು ಬರ್ತಾ ಇದೆ. ಓಕೆ, ಇದನ್ನು ಬಿಟ್ಟು ಅರ್ಚನಾ ಮೇಡಮ್, ನೇರವಾಗಿ ಈಗ ನಿಮ್ಮಲ್ಲಿ ಗ್ರಾಹಕರು ಬರ್ತಾರೆ, ಯಾಕಂದ್ರೆ ನೀವು ಬ್ರಾಂಚಲ್ಲಿ ಇರೋದ್ರಿಂದ ಲೋನ್ಗೆ ನಿಮಗೆ ಜಾಸ್ತಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರುವಂಥದ್ದು. ಇದುವರೆಗೂ ಒಬ್ಬ ಲೋನ್ಗೆ ಬರೋನು ತುಂಬ ಸಲ ಕುಣಿತಾ ಇರ್ತಾನೆ ಅಂತ ಅನ್ನಿಸ್ತಾರೆ. ಯಾಕಂದರೆ ಒಂದಷ್ಟು ಅವ ಏನು ಬರಬೇಕಾದ ಕಾಗದ ಪತ್ರಗಳನ್ನು ತಾರದೇ ಇರ್ಬೋದು, ಅವನ ಹತ್ರ ಬೇಕಾದ ಕೆಲವು ಡಾಕ್ಯುಮೆಂಟ್ಸ್ಗಳು ಅವನ ಹತ್ರ ಇಲ್ಲದೇ ಇರ್ಬೋದು. ಅಕಸ್ಮಾತ್ ಇಂಥ ಒಂದು ಎಕ್ಸ್ಪೋದಲ್ಲಿ ಇದು ಮಾಹಿತಿಯಾಗಿ ಕೂಡ ವರ್ಕೌಟ್ ಆಗುತ್ತಾ ಅಂತ ಕೇಳ್ತಾ ಇರೋದು. ಸರ್, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಆಕ್ಟಿವ್ ಇದೆ. ಈಗ ನಾವು ಆಸ್ ಅ ಬ್ರಾಂಚ್ ಮ್ಯಾನೇಜರ್ಸ್ ನಾವು ಪದೇ ಪದೇ ಕಸ್ಟಮರ್ ಬ್ಯಾಂಕಿಗೆ ಬರುವ ಬದಲು ನಾವು ಅವರಿಗೆ ಹೇಳ್ತೇವೆ, ಕಾಲ್ ಮಾಡಿ ಒಂದು ವಾಟ್ಸಪ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ, ಪ್ಯಾನ್ ಕಾರ್ಡ್ ಅನ್ನ, ಸ್ಯಾಲರಿ ಸ್ಲಿಪ್ ಅನ್ನ ಕಳಿಸಿ ಅಂತ. ನಾವು ಅಷ್ಟು ಅಡ್ವಾಂಟೇಜ್ ಮುಂದುವರೆದಿದ್ದೇವೆ. ಸೊ ಅದರಲ್ಲಿಯೇ ನಾವು ಅವರ ಸಿಬಿಲ್ ಅನ್ನ ಚೆಕ್ ಮಾಡಿ ನಿಮ್ಗೆ ಇಷ್ಟು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ತೇವೆ ಸರ್. ಸೊ ಅದರಿಂದ ಕಸ್ಟಮರ್ ಪದೇ ಪದೇ ಬ್ರಾಂಚಿಗೆ ಬರುದಾಗೋದು ಅದು ತಪ್ತಾ ಇದೆ. ಓಕೆ, ರಾಮನಾಯಕ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೆ. ಟೋಟಲ್ ಆಗಿ ನಿಮ್ಮ ದೃಷ್ಟಿಕೋನದಲ್ಲಿ ಒಬ್ಬರು ಜನರಲ್ ಮ್ಯಾನೇಜರ್ ಆಗಿ ಗ್ರಾಹಕರಿಗೆ ನೀವು ಕೊಡೋ ಸಂದೇಶ ಏನು ಸರ್? ಈ ಮೂಲಕವಾಗಿ ಎಕ್ಸ್ಪೋದಲ್ಲಿ ನೀವು ಭಾಗವಹಿಸಲೇಬೇಕು, ಯಾಕೆ ಅಂದರೆ ರಾಮನಾಯಕ್ ಅವರ ಉತ್ತರ ಏನು ಸರ್? ಓಕೆ, ಖಂಡಿತ. ಅಂದರೆ ಇದು ಸುಮಾರು ನಮ್ಮ ಅರ್ಚನಾ ಅವರು ಹೇಳಿದಾಗೆ 3 ವರ್ಷಗಳ ನಂತರ ಇಂಥ ಒಂದು ನಾವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೊಸ ವರ್ಷದಲ್ಲಿ ಹೆಚ್ಚಿನವರಿಗೆ ಒಂದು ಆಸೆ ಇರುತ್ತೆ, ಅಂದರೆ ಒಂದು ಹೊಸ ವೆಹಿಕಲ್ ತಗೊಳ್ಬೇಕು ಅಥವಾ ಒಂದು ಹೊಸ ಮನೆ ಕಟ್ಟಬೇಕು ಅಂತೇಳಿ. ಇದಕ್ಕೆ ಇದು ಸ್ವರ್ಣಾವಕಾಶ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಬೇಕಾದ ಹಾಗೆ ಅದನ್ನು ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಇಟ್ಕೊಂಡಿದ್ದೇವೆ. ಅಂದರೆ ಈ 2 ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ನಿಮಗೆ ಬೇಕಾದಷ್ಟು ಒಂದು ಸಮಯ ಇರ್ತದೆ. ನಮ್ಮ ಅಲ್ಲಿ MGM ಗ್ರೌಂಡಲ್ಲಿ ಬಂದು ನಮ್ಮ ಎಕ್ಸ್ಪೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಅವಕಾಶವನ್ನು ನೀವು ಪಡ್ಕೊಳ್ಳಿಕ್ಕೆ. ಅದಲ್ಲದೆ ನಾವು ಹೇಳಿದ ಹಾಗೆ ಅಲ್ಲಿ ಇಮಿಡಿಯೇಟ್ ಆನ್ ದಿ ಸ್ಪಾಟ್ ನಾವು ಸ್ಯಾಂಕ್ಷನನ್ನು ಕೊಡ್ತೀವಿ. ಹಾಗೂ ನಮ್ಮ ಎಲ್ಲ ಬ್ಯಾಂಕ್ ಎಕ್ಸ್ಪರ್ಟ್ಗಳಿರ್ತಾರೆ. ಹಾಗೆ ನಮ್ಮ ಸಿಬ್ಬಂದಿಗಳು ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಒಂದೇ ಕಡೆ ಕೊಡ್ತಾರೆ. ಅದೇ ರೀತಿ ನಮ್ಮ 12 ವೆಹಿಕಲ್ ಡೀಲರ್ಸು ಮತ್ತು 8 ಬಿಲ್ಡರ್ಸು ಅವರು ಕೂಡ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಒಂದೇ ಕಡೆ ಕೊಟ್ಟು ನಿಮ್ಮ ನಿರೀಕ್ಷೆಗೂ ಮೀರಿ ನಾವು ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ನಿಮ್ಮ ಒಂದು ಕನಸು ಏನಿದೆ ಅದನ್ನು ನನಸು ಮಾಡಲಿಕ್ಕೆ ಇದೊಂದು ಹೆಜ್ಜೆ ಅಂತ. ಖಂಡಿತ ಇದಕ್ಕೆ ಬೇಕಾದಂಥ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಬೇರೆ ಬೇರೆ ನಾವು ನ್ಯೂಸ್ ಪೇಪರಲ್ಲಿ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿದ್ದೀವಿ. ಈ ಮೂಲಕ ನಾವು ಸ್ಪಂದನ ಟಿವಿಯ ಮೂಲಕ ಕೂಡ ನಮ್ಮ ಗ್ರಾಹಕರಿಗೆ ನಾವು ವಿನಂತಿ ಮಾಡೋದು ಅಂತ ಹೇಳಿದರೆ, ಎಲ್ಲರಿಗೂ ಈ ವಿಷಯವನ್ನು ತಲುಪಿಸಿ ಹಾಗೂ ಈ ಒಂದು ನಮ್ಮ ಕೆನರಾ ರಿಟೇಲ್ ಎಕ್ಸ್ಪೋವನ್ನು ನೀವು ಸಕ್ಸಸ್ ಮಾಡಿಕೊಳ್ಬೇಕು ಅಂತೇಳಿ ಸವಿನಯ ವಿನಂತಿ. ಥ್ಯಾಂಕ್ ಯು ಮೇಡಮ್. ಒಂದ್ಸಲ ಹೇಳ್ಬಿಡಿ ಪಟಾಪಟ್ ಏನೆಲ್ಲ ತರಬೇಕು ಅಂತ. ಇನ್ನೊಂದು ಸಲ ಕೇಳ್ತಾ ಇದ್ದಾರೆ ಎಲ್ಲರೂ ಬರುವಾಗ. ಈ ಸ್ಪಂದನ ಟಿವಿ ಮುಖಾಂತರ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸರ್, ನಮ್ಮ ರಮನಾಯಕ್ ಸರ್ ಹೇಳಿದಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸು ನಿಮ್ಮ ಮುಖಾಂತರನೇ ನಮಗೆ ಸಿಗಬೇಕು. ಯಾಕಂದರೆ ನೀವು ಹೇಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ನಾವು ಬೇಗವಾಗಿ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಸಾಧ್ಯ. ಅದಕ್ಕೋಸ್ಕರ ಬರುವಾಗ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಅಕಸ್ಮಾತಾಗಿ ಸ್ಯಾಲ್ರಿಡ್ ಆಗಿದ್ದರೆ
ಅವರದ್ದು ಸ್ಯಾಲ್ರಿ, ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಡೀಟೇಲ್ಸ್, ಅಕೌಂಟ್ ಕ್ರೆಡಿಟ್ ಡೀಟೇಲ್ಸ್, ಮತ್ತು ಬಿಸ್ನೆಸ್ ಮೆನ್ ಆದರೆ ITR ಅನ್ನು ತಂದು ನಮಗೆ ಸಹಕರಿಸಿ ನೀವು ಅದರ ಸದುಪಯೋಗ ಪಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಒಂದು ಸಣ್ಣ ಇದರಲ್ಲಿ ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಅಗ್ರಿಕಲ್ಚರ್ ಆದ್ರೂ ಕೂಡ ಅವರಿಗೂ ಕೂಡ ನಾವು ಲೋನ್ ಅನ್ನು ಕೊಡ್ತೀವಿ. ಅವರ ಇನ್ಕಮ್ ಅನ್ನ ನಾವೇ ಅಸೆಸ್ ಮಾಡ್ತೀವಿ. ದಯವಿಟ್ಟು ನೀವು ನಿಮ್ಮ RTC ಅಥವಾ ಬೇರೆ ದಾಖಲೆಗಳನ್ನ ಅಲ್ಲಿ ತಂದ್ರೆ ನಾವೇ ನಿಮ್ಮ ಇನ್ಕಮ್ ಅನ್ನು ಅಸೆಸ್ ಮಾಡಿ ಅದನ್ನು ಲೋನ್ ಕೊಡ್ತೀವಿ. ಓಕೆ ಅರ್ಚನಾ ಮೇಡಮ್, ಅಕೌಂಟ್ ಯಾವುದೇ ಬ್ಯಾಂಕಲ್ಲಿ ಇರಲಿ ಆದ್ರೆ ಬನ್ನಿ. ಎಸ್ ಸರ್, ಖಂಡಿತ. ಈಗ ಇವನ್ ನಿಮ್ಮ ಅಕೌಂಟ್ ಇಲ್ಲದಿದ್ರೆ ಸಹ ನಾವು ಒಂದು ದಿನದಲ್ಲಿ SBI ಅಕೌಂಟ್ ಅನ್ನು ಓಪನ್ ಮಾಡಿ ಒಂದೇ ದಿನದಲ್ಲಿ ನಾವು ನಿಮ್ಗೆ ವೆಹಿಕಲ್ ಲೋನ್ ಆಗಿರ್ಬೋದು ಅಥವಾ ವಿದಿನ್ 2 days ಅಲ್ಲಿ ನಿಮ್ಗೆ ಹೌಸಿಂಗ್ ಲೋನ್ ಕೊಡುವ ಪ್ರೊವಿಷನ್ಸ್ ಇದೆ ಸರ್. ನನ್ನ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ ಇಲ್ಲ, ನಾನು ಹೋಗಿ ಅಲ್ಲಿ ಏನ್ ಮಾಡೋದು ಅಂತ ಒಂದು ಸಮಸ್ಯೆ. ಖಂಡಿತ ಸರ್, ಇದು ಕೆನರಾ ಬ್ಯಾಂಕ್ ಕಸ್ಟಮರಿಗೆ ಮಾತ್ರ ಅಲ್ಲ, ಇದು ಉಡುಪಿಯ ಜನತೆಗೆ. ಸೊ ಈವನ್ ಸ್ಪಂದನ ವಾಹಿನಿ ನಮ್ಗೆ ಪ್ರತಿ ಸರಿ ಸಪೋರ್ಟ್ ಮಾಡಿದೆ. ಈ ಸರಿ ಸಹ ಸ್ಪಂದನ ವಾಹಿನಿ ಇಂದ ನಾನು ಕೇಳ್ಕೊಳ್ತೇನೆ, ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರಿಗಾಗಿರ್ಬೋದು, ಕೊಲೀಗ್ಸಿಗಾಗಿರ್ಬೋದು ಈ ವಿಷಯವನ್ನ ತಲುಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಕೆನರಾ ರಿಟೇಲ್ ಮೇಳ 2022 MGM ಗ್ರೌಂಡ್ನಲ್ಲಿ ಶನಿವಾರ ಮತ್ತು ಭಾನುವಾರ 10 ಮತ್ತು 11ರಂದು ನಡೆಯುವಂತಹ ಒಂದು ರಿಟೇಲ್ ಮೇಳ. ಜನಸಾಮಾನ್ಯರಿಗೆ ಮತ್ತು ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡವರಿಗೆ ಕನಸನ್ನು ನನಸು ಮಾಡುವುದಕ್ಕೆ ನಿಮ್ಮ ಸ್ವಂತವಾದಂಥ ಮನೆ ಹೊಂದಬೇಕು, ಫ್ಲ್ಯಾಟ್ ಹೊಂದಬೇಕು, ಅಥವಾ ಒಂದು ಕಾರನ್ನು ಎಕ್ಸ್ಚೇಂಜ್ ಮಾಡಬೇಕು, ಅಥವಾ ಯಾವುದಾದ್ರು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು. ಇದಕ್ಕೆಲ್ಲದಕ್ಕೂ ಕೂಡ ಬ್ಯಾಂಕಲ್ಲಿ ಹೋಗಿ ಅಲೆದಾಡೋದು ಅಥವಾ ಒಂದಷ್ಟು ದಿನ ಹೋಗಿ ಒಂದು ಮಾಹಿತಿಗಳಿಲ್ಲದೆ ನೀವು ಪರದಾಡೋದನ್ನು ತಪ್ಪಿಸೋದಕ್ಕೆ ಬೇಕಾಗಿ ಕೆನರಾ ಬ್ಯಾಂಕ್ ಈ ಒಂದು ರಿಟೇಲ್ ಮೇಳವನ್ನು ಹಮ್ಮಿಕೊಂಡಿದೆ. ಎಷ್ಟು ಒಂದು ಮಾಹಿತಿಗಳನ್ನು ಈ ಬ್ಯಾಂಕ್ನ ಅಧಿಕಾರಿಗಳು ನಮ್ಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜನರಲ್ ಮ್ಯಾನೇಜರ್ ಆಗಿರುವ ರಾಮನಾಯ್ಕ ಅವರಿಗೆ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಬ್ಯಾಂಕ್ನ ಡಿವಿಷನಲ್ ಮ್ಯಾನೇಜರ್ ಆಗಿರುವಂತಹ RH ಇದರ ಭಾನುಮತಿ ಅವರಿಗೆ ಕೂಡ ಅಭಿನಂದನೆಗಳು, ಹಾಗೂ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಅರ್ಚನಾ ಮೇಡಮ್, ಹಾಗೆ ರೀಜನಲ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಲೀನಾ ಪಿಂಟು ಅವರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಒಂದಷ್ಟು ಮಾಹಿತಿಗಳನ್ನು ನೀಡಿದ್ರಿ. ಬಹುಶಃ ಒಂದು ನಮ್ಮ ವೀಕ್ಷಕರಲ್ಲಿ ಒಂದಷ್ಟು ಜನ ಖಂಡಿತವಾಗಿ ರಿಟೇಲ್ ಮೇಳಕ್ಕೆ ಬರ್ಬೋದು. ಯಾಕಂದರೆ ನೀವು ಹೇಳಿದಂಥ ವಿಚಾರಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ದವರಿಗೆ ನನಗೊಂದು ಮನೆ ಇದ್ರೆ ಒಳ್ಳೆಯಿತ್ತು, ಒಂದು ಕಾರ್ ಇದ್ರೆ ಒಳ್ಳೆಯಿತ್ತು, ಕಾರ್ ಎಕ್ಸ್ಚೇಂಜ್ ಮಾಡಿದ್ರೆ ಒಳ್ಳೆಯದಿತ್ತು. ಇವೆಲ್ಲ ಪ್ರತಿ ಸಲ ಬ್ಯಾಂಕಿಗೆ ಹೋಗಿ ಪಾಪ ಒಂದಷ್ಟು ಜನ ಇರ್ತಾರೆ ಗ್ರಾಹಕರು ನಿಮಗೆ ಪ್ರತಿನಿತ್ಯ, ಅವರ ಮಧ್ಯೆ ಒಂದಷ್ಟು ಹೊತ್ತು ಕಳೆಯೋದಕ್ಕಿಂತ ಎಕ್ಸ್ಪೋಗೆ ಬಂದಾಗ ಆರಾಮಾಗಿ ಅವ್ರಿಗೆ ಏನು ಕನಸಿದೆ ಅದನ್ನೆಲ್ಲ ಆರಾಮ್ಸೆ ತಿಳ್ಕೊಳ್ಬೋದು. ಬಹುಶಃ ಏನೂ ಆಗಿಲ್ಲ ಅಂದ್ರೂ ಕೂಡ ಮಾಹಿತಿ ಅಂತೂ ಕಲೆ ಹಾಕೋದಕ್ಕೆ ಅದ್ಭುತವಾದಂಥ ಅವಕಾಶ ಇದೆ. ಸೊ ಗ್ರಾಹಕರೇ, ವೀಕ್ಷಕರೇ, ಖಂಡಿತವಾಗಿಯೂ ಕೆನರಾ ರಿಟೇಲ್ ಮೇಳ 2022 ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ಅಂತ ಕೆನರಾ ಬ್ಯಾಂಕ್ನ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕೆನರಾ ರಿಟೇಲ್ ಮೇಳ 2022. ಇನ್ನೊಂದು ಅದ್ಭುತವಾದಂಥ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.